ತಾಲೂಕಿನ ಕೊಳಾಲ ಹೋಬಳಿಯ ಕ್ಯಾತಗಾನಹಳ್ಳಿ ಗ್ರಾಮದ ರಂಗಪ್ಪನ ಮಗ ಮಹೇಶ್ ಎನ್ನುವ 35 ವರ್ಷದ ರೈತ ನಿನ್ನೆ ಸಂಜೆ ಮನೆಯಿಂದ ತನ್ನ ತೋಟಕ್ಕೆ ಹೋಗಿ ಬರುವುದಾಗಿ ತಿಳಿಸಿ ಹೊರಟಿದ್ದ ಮಹೇಶ್ ರಾತ್ರಿ 8 ಗಂಟೆಯಾದರೂ ಮನೆಗೆ ಬರಲಿಲ್ಲ. ಮಹೇಶ್ನ ಪತ್ನಿ ಅನೇಕ ಬಾರಿ ಮಹೇಶ್ನ ಫೋನ್ಗೆ ಕರೆ ಮಾಡಿದರೂ ಫೋನ್ ಸ್ವೀಕರಿಸದ ಕಾರಣ ಅನುಮಾನಗೊಂಡ ಕುಟುಂಬಸ್ಥರು ತೋಟದ ಕಡೆ ಹುಡುಕಾಟ ನಡೆಸಿದ್ದಾರೆ. ಅವರಿಗೆ ಅಕ್ಕಪಕ್ಕದ ಮನೆಯವರು ಕೂಡ ಹುಡುಕಾಟಕ್ಕೆ ಸಹಕಾರ ಮಾಡಿದ್ದಾರೆ. ತೋಟದ ಬಳಿ ಹೋಗಿ ನೋಡಿದಾಗ ಮಹೇಶ್ ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿರುವುದು ಕಂಡು ಬಂದಿತ್ತು. ತಕ್ಷಣ ಸ್ಥಳದಲ್ಲಿದ್ದ ಸಾರ್ವಜನಿಕರು ಬೆಸ್ಕಾಂ ಇಲಾಖೆಗೆ ಫೋನ್ ಮಾಡಿ ವಿಷಯ ಮುಟ್ಟಿಸಿದ್ದಾರೆ. ವಿಷಯ ತಿಳಿದ ಕೊಳಾಲ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಾರದೆ ಕರ್ತವ್ಯ ಲೋಪ ಹಾಗೂ ನಿರ್ಲಕ್ಷ್ಯತನ ತೋರಿಸಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಲೈನ್ ಮ್ಯಾನ್ ನೀವು ಇಲ್ಲಿ ಕೆಳದರ್ಜೆಯನ್ನು ಸಸ್ಪೆಂಡ್ ಮಾಡಿ ಅವ್ರ ಮೇಗ್ಲವರು ಬೆಸ್ಒ ಅವ್ನ ಕಂಟ್ರೋಲಿಂಗ್ ಎಸ್ಒ ಮೇಲೆ ನೀವು ಯಾಕೆ ಕ್ರಮ ತಗೊಳ್ಳಲ್ಲ? ಎಸ್ಒ ಯಾಕೆ ಕೆಲಸ ತಗೊಂತ ಇಲ್ಲ? ಅವ್ನ ವ್ಯಾಪ್ತಿನಲ್ಲಿ ಲೈನ್ ಜಗ್ಗಿರೋದು, ಕಂಬ ಹಾಳಾಗಿರೋದು ಅವ್ನ ಕಣ್ಣಿಗೆ ಕಾಣೋದಿಲ್ವ? ಅವ್ನ ಕಣ್ಣಿಗೆ ಅವ್ನು ಏನ್ ಕೆಲಸ ಮಾಡ್ತಾ ಇರ್ತಾನೆ ಅಂತ ನಾನು ಕೇಳೋದು. ನೀವು ಯಾಕೆ ಅವ್ನ ಮೇಲೆ ಕ್ರಮ ತಗೊಳ್ಳಲ್ಲ? ಹೇಳ್ತೀನಿ, ಲೈನ್ ಮ್ಯಾನ್ ಕೆಲಸ ಮಾಡಲ್ಲ ಒಂದು ಎಸ್ಒ ವೈಫಲ್ಯ ಕಣ್ರಿ. ನಿಮ್ದೊಂದೇ ಅಲ್ಲ, ಎಲ್ಲ ಕಡೆ ಇದೆ ಗೋಡೆ. ಶಿಫಾರಸ್ ಮಾಡಿ ಸರ್, ಒಬ್ಬಿಬ್ರಿಂಗ ಹೋದ್ರೆ ಶಿಫಾರಸ್ ಮಾಡಿ. ಮಹೇಶ್ ಮದುವೆಯಾಗಿ ವರ್ಷ ಕೂಡ ಕಳೆದಿಲ್ಲ. ಇದಕ್ಕೆಲ್ಲ ಕಾರಣ ಬೆಸ್ಕಾಂ ಇಲಾಖೆ ಅಧಿಕಾರಿಗಳೆಂದು ಮಹೇಶ್ ಸ್ನೇಹಿತರು ಹಾಗೂ ಸ್ಥಳೀಯ ರೈತರು ಬೆಸ್ಕಾಂ ಇಲಾಖೆಯ ವಿರುದ್ಧ ಹರಿಹಾಯ್ದರು. ಎಲ್ಲರೂ ಹಾಕಿದ್ದನ್ನು 24 ಗಂಟೆ ತಂದು ಕೊಡಗೇರಿ ತಾಲೂಕಿಗೆ ಇಟ್ಕೊಂಡ್ರು. 4 ವರ್ಷ ಬೇರೆ ಏನಿಲ್ಲ. ನನಗೆ ಎಸ್ವಾ ಮತ್ತು ಬೆಸ್ಕಾಂ ಅಧಿಕಾರಿಗಳು ಇಲ್ಲಿ ಬರಬೇಕು. ಅವ್ರಿಗೆ ಹಿಂದೆ ಲೈನ್ ಎಲ್ಲ ಜಗ್ಗೈತೆ, ಲೈನ್ ಪ್ರಾಬ್ಲಮ್ ಐತೆ ಗೊತ್ತಾದ್ರು ಬಂದು ನೋಡ್ದಂಗೆ ಇದ್ದಾಗ ಇವತ್ತು ನನ್ನ ಮಗನ ಸಾವಿಗೆ ಬೆಸ್ಕಾಂ ಅಧಿಕಾರಿಗಳು ಕಾರಣ ಕರ್ತರು ಬಿಟ್ರೆ ನಾವು ಯಾವುದೇ ಭರವಸೆ ನಾವು ಯಾವುದೇ ಕಾರಣಕ್ಕೂ ನಾವು ಆಗಲ್ಲ. ಕಾಲೇಜಾಗುತ್ತೆ ಬೇಡ ಬಿಡಿ ಸಾರ್. ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂದ್ರೆ 2 ಮೀಟರ್ ಬಡ್ಡಿ ಆಗತ್ತೆ ಅಮಾಯಕರು. ಆಯ್ತಾ? ರೈತರಿಂದ ಅಲ್ಲ, ರೈತರಿಂದ ಇವರ ಇಲ್ಲ, ಇವರಿಂದ ರೈತರ. ಬೆಳಿಗ್ಗೆ ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿ ಹಾಗೂ ಕೊರಟಗೆರೆ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಗಳನ್ನು ಆಲಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳುವುದಾಗಿ ರೈತರಿಗೆ ತಿಳಿಸಿದ್ದಾರೆ. ಇನ್ನಾದರೂ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರಾ ಕಾದು ನೋಡಬೇಕಾಗಿದೆ. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ಮಾಡಲೇಬೇಕು. ಎಷ್ಟು ವರ್ಷ ಅಂತ ಇಲ್ಲೇ ಕಲ್ತಿರೋ ಮಾಡಲೇಬೇಕು. ಒತ್ತಾಯ ಮಾಡೋಣ. ಆಗಲ್ಲ ಬೇಕಾಗಿಲ್ಲ ಅವರು. ಯಾಕಾಗಲ್ಲ ಮಾಡಕ್ಕೆ? ಯಾಕಾಗಲ್ಲ? ಬೇಕಂದಾಗೆಲ್ಲ ಬೇರೆ ಇದನ್ನ ಮಾಡಕ್ಕಾಗಲ್ಲ. ಅವ್ರು ಮಾತಾಡೋದು ಕೇಳಿಸ್ತಾ ಇಲ್ಲ. ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಮಾಡಲೇಬೇಕು. ಹೌದು ಸರ್, ನಮಗೆ ಟ್ರಾನ್ಸ್ಫರ್ ಬೇಕಾಗಿಲ್ಲ. ಇಲ್ಲಿರೋ ಅಧಿಕಾರಿ ಎಲ್ಲಾನು ಚೇಂಜ್ ಮಾಡಬೇಕು. ನೀವು ಟ್ರಾನ್ಸ್ಫರ್ ಮಾಡಿದ್ರೆ ಅವ್ರಿಗೆ ಜೀವನ ಕೊಡ್ತಾರೆ ಅಷ್ಟೇ. ಸರ್ಕಾರಕ್ಕೆ ಹೆಂಗ್ ಜೀವನ ಕೊಡಲ್ಲ ನೀವು? ಅವ್ರ ಕುಟುಂಬಕ್ಕೆ ಜೀವನ ಕೊಡ್ತಲ್ಲ ನೀವು? ಇಲ್ಲಿ ತರಾತುರಿಯಾಗಿ ಏನು ನಿರ್ಧಾರಗಳು ತಗೊಳಕಲ್ಲ. ಸರ್ಕಾರಿ ಅಧಿಕಾರಿಗಳು ಜೀವನ ಕೊಡ್ತಾ ಇದಾರೆ ಅಷ್ಟೇ. ಸಮಸ್ಯೆ ಬಗೆಹರಿಸಿ ಒಂದ್ಸರಿ ಗ್ರಾಹಕರ ಗ್ರೀವಿಯನ್ಸ್ ಮೀಟಿಂಗ್ ಒಂದ್ಸರಿ ಮಾಡೋಣ. ಈಗ ಸರ್, ಆ ಮಗಿಗೆ ಕೆಲಸ ಕೊಡಂಗೆ ಕರ್ಸ್ತಿರೋ ಮುಖಂಡ್ರನ್ನ ಕರೆಸ್ರಿ. MLA ಬರ್ತಾರ, ಇನ್ನೊಬ್ರು ಬರ್ತಾರ ಗೊತ್ತಿಲ್ಲ, ಕರ್ಸ್ಬೇಕು ಅವ್ರನ್ನ. ಆಮ್ಕೊಂಡು ಮಾತಾಡ್ಬೇಕು. ನಮ್ಗೆ ಭರವಸೆ ಮಾತು ಬೇಕಾಗಿಲ್ಲ. ನಮ್ಗೆ ಭರವಸೆ ಮಾತು ಬೇಕಾಗಿಲ್ಲ. ಎಲ್ಲ ರಾಜಕೀಯ ಆಶ್ವಾಸಗಳು ಕೊಳ್ಳು ಅಷ್ಟೇ. ರಾಜಕೀಯ ಆಶ್ವಾಸ ಏನಲ್ಲ ಕೊಳ್ಳು. ಸಂಸಾರ ಮಾಡ್ತವೆ. 1 ತಿಂಗಳು ನಮ್ಮ ದೇವಸ್ಥಾನದ ಕಸ ಗುಡ್ಸ್ಕೊಂಡಿರ್ಲಿ, ಅವನ್ನೇನು ಒಂದ್ ಏಟ್ ಹಾಕಲ್ಲ ನಾವು. ನಮ್ಮ ದೇವಸ್ಥಾನದಾಗ ಅವ್ನು ಕಸ ಗುಡ್ಸ್ಕೊಂಡ್ಬಿದ್ದಿರ್ಲಿ, ಆ 1 ತಿಂಗಳು ಅವ್ನಿಗೆ ಸಂಬಳ ಹೋಗದಂಗಿದ್ರೆ ಅವ್ನು ಹೆಂಗ್ ಜೀವನ ಮಾಡ್ತಾನೆ? ಮಾಡ್ಲಿ, ಅವ್ನ ಹೆಂಡ್ರು ಮಕ್ಳು ಹೆಂಗ್ ಅನ್ನ ಇರ್ತಾನೆ? ಇವತ್ತು ಯಾರು ಕೊಡೋರು ನಮ್ಗೆ?
ನಾನು ಇಷ್ಟೇ ಕೇಳೋದು, ನಿಮ್ಮ 5 ಲಕ್ಷ ನನಗೆ ಬೇಡ, ಬರ್ಬೇಕು ಪಾರ್ಟಿ ಪಾರ್ಟಲ್ಲಿ ಇರ್ಬೇಕು ಅವ್ನಿಗೆ ಅಷ್ಟೇ. ಆಮೇಲೆ ಈಗ ತಹಸೀಲ್ದಾರ್ ದಂಡಾಧಿಕಾರ ಅವರ ನೇತೃತ್ವದಲ್ಲಿ ಮತ್ತೆ ರೈತರ ಮುಖಂಡರು ಮತ್ತೆ ಎಲ್ಲ ರೈತರ ಮುಖಂಡರು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ತಾಲೂಕಾನ ಏನೇ ಸಮಸ್ಯೆ ಇದ್ರು ಬಗೆಹರಿಸಿ ಅಂತ ಹೇಳಿ ಮೀಟಿಂಗ್ ಅವ್ರ ಕುಟುಂಬದ ರಕ್ಷಣೆ ಮಾಡೋದಕ್ಕೆ ಒಂದು ಕೆಲಸ ಕೊಟ್ಟು ರಕ್ಷಣೆ ಮಾಡ್ತೈತೆ ಸರ್ಕಾರ. ಆ ಇಲಾಖೆಗಳಲ್ಲಿ ಅದೊಂದು ಮಸೂದೆನೆ ಮಾಡ್ಕೊಂಡಿದ್ದಾರೆ. ಏನ್ ರೈತರೇನ್ ಬಿಟ್ಟು ಬಿದ್ದಿಲ್ಲ, ನಾವು ಅನ್ನ ಬೆಳೆದು ಈ ದೇಶಕ್ಕೆಲ್ಲ ಸಾಕ್ತಾ ಇದೀವಿ. ನಮ್ಮ ಕುಟುಂಬದಲ್ಲಿ ಯಾವನ ಸತ್ರೆ KEBಯ ನಿರ್ಲಕ್ಷ್ಯದಿಂದ ನಮ್ಮ ಕುಟುಂಬಕ್ಕೂ ರಕ್ಷಣೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಕೊಡ್ಲಿ. ಇದನ್ನ ನಾವು ಇವತ್ತಿಂದಾನೇ ಪ್ರಾರಂಭ ಮಾಡ್ತೀವಿ, ಒತ್ತಾಯ ಮಾಡ್ತೀವಿ. ನಾವು DC ಅವರಿಗೆ ನಾವು ಒತ್ತಾಯ ಮಾಡ್ತೇವೆ. ಆಗ್ಬೋದು ಸರ್? ತಪ್ಪೇನಿಲ್ಲ. ಪಾಪ 6 ತಿಂಗಳು 8 ತಿಂಗಳಿಂದ ಮಗ ಆಗಿರುವಂತದ್ದು ಸರ್ ಇಲ್ಲ, ಅವ್ರು ಕೇಳಿರೋದು ನಿಮ್ ಗೆಜ್ರೈನ್ ಪಾಯಿಂಟ್ ರಾಜ್ಯಕ್ಕಾದ್ರೂ ಒಳ್ಳೇದೇ ಅದು. ಅವ್ರ ಮನೆಗೆ ಏನ್ ಕ್ವಾಲಿಫಿಕೇಶನ್, ಆ ಕ್ವಾಲಿಫಿಕೇಶನ್ ತಕ್ಕ ಕೆಲಸ ಕೊಡ್ಲಿ. ಇಲಾಖೆ ಕಾಲ್ ಮಾಡಿ ಅಂತ ಬೇಡ, ಇಲ್ಲೇ ಕೊಟ್ಕೊಳ್ಳಿ. ನಾವೆಲ್ಲ ಬಂದಿರೋರೆಲ್ಲ ನಿನ್ ಮಗನ್ ಇದು ಯೋಚನೆ ಮಾಡ್ಬೇಡಿ. ಆಗ ಹುಡುಗಿ ಏನ್ ಬೇಕು ಈಗ ಸಮಸ್ಯೆ ಬಗ್ಗೆ ಕೋಟ್ ಮಾಡೋರ ಓವರ್ ಆಲ್ ಹಳೆ ಕಾಲ 5,000 ಯಾವುದೇ ಕ್ರಮಗಳು ಕೈಗೊಂಡಿಲ್ಲ ಇವ್ರು ನಮಗೆ ಕೆಲಸ ಅಭಿವೃದ್ಧಿ ಕೆಲಸಗಳು ಕಡಿಮೆ ಮಾಡಿದ್ರು ಮಾಡಲಿ. ನಮಗೆ ಸದ್ಯಕ್ಕೆ ಲೈನ್ ಚೇಂಜ್ ಮಾಡ್ಬಿಟ್ಟು ಕಂಬಗಳೆಲ್ಲ ಹೊಸವಾಗಿ ಕೊಟ್ಬಿಟ್ರೆ ಒಂದು ಸ್ವಲ್ಪ ರಕ್ಷಣೆ ಆಗ್ತದೆ ಜನಗಳಿಗೆ. ಅದನ್ನ ಮಾಡಿ ಅಂದ್ರೆ ಮಾಡಕ್ ಮನಸ್ಸಿಲ್ಲ ಡಿಪಾರ್ಟ್ಮೆಂಟ್. ಈಗ ಅವ್ರನ್ನ ನಾವು ನಿಂದನೆ ಮಾಡಕ್ಕಲ್ಲ, ಇಡೀ ಡಿಪಾರ್ಟ್ಮೆಂಟ್ ಬಜೆಟ್ ಅನ್ನ ಕೊಟ್ಟು ಅದನ್ನ ಮಾಡಿ ಅಂತ ಹೇಳಿ ಅವರು ಮಾಡ್ತಾರೆ. ಅದನ್ನ ಮೊದಲು ಆ ಕೆಲಸ ಆಗ್ಬೇಕು. ಅದಕ್ಕೆ ನಾವು ಡಿಮ್ಯಾಂಡ್ ಮಾಡ್ಬೇಕು. ಈ ತರ ಅನಾಹುತ ಆದ್ರೆ ಯಾರು ಹೊಣೆಗಾರ ಯಾರನ್ನ ಮಾಡ್ತೀರಿ? ಅದಕ್ಕೆ ಆಗ್ಬೇಕಪ್ಪ, ಅದು ಮಾಡ್ಬೋದಲ್ಲ. ನಿಮ್ಮವರೇ ಇರ್ತಾರಲ್ರಿ ಸೆಕ್ಷನ್ ಆಫೀಸರ್, ಅದನ್ನ ಇವರು ನೀನ್ ಹೇಳಿದ್ದೇನಂದ್ರೆ ಚೇಂಜ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಬಜೆಟ್ ಬೇಕು. ಮಾಡಕ್ಕೆ ಸಣ್ಣ ಪುಟ್ಟ ಮಾಡ್ಬೋದು. ಈಗ 28ರಿಗೆ 20 ಮೀಟ್ರಿಗೆ ಅವರು ಜಾಯಿಂಟ್ಗಳು ಹಾಕಿದ್ದಾರೆ. ನೀವೇನ್ ಮಾಡ್ತೀರೋ ಇಲ್ಲಿನ ಜನಗಳ ಒತ್ತಡ ಅದೇ. ಆಯಮ್ಮನ್ಗೊಂದು ಸರ್ಕಾರಿ ನೌಕರಿ ಕೊಟ್ಬಿಡ್ಲಿ, ಆಯಮ್ಮನ್ ಯೋಗ್ಯತೆಗೆ ತಕ್ಕಂತೆನೆ ಕೊಡ್ಲಿ. ನಾವೇನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾಡೋಣ, DCR ಲೆವೆಲ್ ಈಗ ಶಿಫಾರಸ್ ನೀವು ಮಾಡಿ, ರೆವೆನ್ಯೂ ಇಂದಾನೆ ಶಿಫಾರಸ್ ಆಗ್ಲಿ, ಡಿಪಾರ್ಟ್ಮೆಂಟ್ ಶಿಫಾರಸ್ ಆಗ್ಲಿ, ಅದನ್ನ ಒತ್ತಡಕ್ಕೆ ನಾವು ಹೋರಾಟ ಮಾಡಿ ಮಾಡೋಣ. ಖಂಡಿತ ಮಾಡೋಣ. ಇದಾಗ್ಲಿ ರಮಣ ಮಹೇಶ್ ಅವರು ಹೊಲದತ್ರ ಹೋಗಿ ಕೃಷಿ ಚಟುವಟಿಕೆ ಸಂದರ್ಭದಲ್ಲಿ ಕರೆಂಟ್ ತಗುಲಿ ಸ್ಥಳದಲ್ಲೇ ಮರಣ ಹೊಂದಿರ್ತಾರೆ. ಈ ವಿಚಾರವಾಗಿ ತಾಲೂಕು ತಹಶೀಲ್ದಾರ್ ಅವರು ಮತ್ತು ಮಾಜಿ MLA ಸಾಹೇಬರು ಮತ್ತು ಡೆಪ್ಯೂಟಿ ಮೆಂಬರ್ ಮತ್ತು ಎಲ್ಲ ತಾಲೂಕು ಅಧಿಕಾರಿಗಳು ಮತ್ತು ಬೆಸ್ಕಾಂ ಡಿಪಾರ್ಟ್ಮೆಂಟು, ರೈತ ಸಂಘದವರು ಎಲ್ಲರೂ ಇಲ್ಲಿ ನೆರವೇರಿದ ಮೇಲೆ ಎಲ್ಲ ಸೇರ್ಕೊಂಡ್ಮೇಲೆ ಅಲ್ಲಿ ಆಯಮ್ಮನಿಗೆ ಒಂದೇ ಅಂದರೆ ತಂದೆ ತಾಯಿ ಇಲ್ಲ, ಬರೀ ಆಯಮ್ಮ ಮಾತ್ರ ಇರೋದು. ಮತ್ತು ತಾಯಿ ಒಬ್ಬರಿದ್ದಾರೆ, ಅವರ ಸಂಸಾರಕ್ಕೆ ಯಾರು ನೆರವು ನೀಡ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲರೂ ಒಂದು ಒಪ್ಪಂದ ಮಾಡಿಕೊಂಡು ಏನೋ ಆ ಅಮ್ಮನಿಗೆ ಒಂದು ಕೆಲಸ ಕೊಡಬೇಕು, ಕೆಲಸ ಕೊಡಿಸ್ಲೇಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಎಲ್ಲ ಪಣ ತೊಟ್ಟಿದ ಮೇಲೆ ಸರಿ ಈಗ ಮೇಡಮ್ ಅವರು ತಾಲೂಕು ತಹಶೀಲ್ದಾರ್ ಒಂದು ಮಹಾಜರ್ ಮಾಡಿಬಿಟ್ಟು ಇಲ್ಲಿಂದ ಸರ್ಕಾರಕ್ಕೆ ನಾವು ಒಂದು ಲೆಟರ್ ಕಳಿಸ್ಕೊಡ್ತೀವಿ. ಏನು ಆ ಅಮ್ಮನಿಗೆ ಯಾರೂ ಸಿಕ್ಕಿಲ್ಲ, ಅವ್ರಿಗೋಸ್ಕರ ಒಂದು ಗೌರ್ಮೆಂಟ್ ಕೆಲಸ ಆ ಅಮ್ಮ ಏನು ಓದಿದೆಯೋ ಆ ಇದ್ರ ಮೇಲೆ ಒಂದು ಕೆಲಸ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಲೆಟರ್ನ ಶಿಫಾರಸ್ ಮಾಡಲಿಕ್ಕೆ ಒಂದು ಗ್ರಾಮಸ್ಥರು ಮತ್ತು ರೈತ ಸಂಘರು ಪರವಾಗಿ ಒಂದು ಲೆಟರ್ನ ರೆಡಿ ಮಾಡಿದ್ದೀವಿ. ಅದನ್ನು ಈಗ ಓದ್ತೀವಿ. ಕ್ಷಮ ಕೋಳಾಲ ಹೋಬಳಿ ಕ್ಯಾತ್ಕೊಂಡಳ್ಳಿ ಗ್ರಾಮದ ಗ್ರಾಮಸ್ಥರುಗಳು ಹಾಗೂ ರೈತ ಸಂಘದವರು ಹೇಳಿ ಬರೆಸಿದ ಮಾಜರು
ಏನಂದರೆ ದಿನಾಂಕ 23/8/2022 ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದಾಗ ಖುದ್ದು ಹಾಜರಿರ್ತೇವೆ. ದಿನಾಂಕ 22/8/22 ಕ್ಯಾತನಹಳ್ಳಿ ಗ್ರಾಮದ ವಾಸಿಯಾದ ಮಹೇಶ್ ಆರ್ ಲೇಟ್ ರಂಗಪ್ಪರವರು ಒಕ್ಕಲಿಗ ಜನಾಂಗಕ್ಕೆ ಸೇರಿದವರಾಗಿರ್ತಾರೆ. ಸಂಜೆ ಪಾತ್ಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 32/1ರಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾಗ ವಿದ್ಯುತ್ ತಂತು ತಗುಲಿ ಸ್ಥಳದಲ್ಲಿಯೇ ಮರಣ ಹೊಂದಿರ್ತಾರೆ. ಇವರ ಪತ್ನಿಯಾದ SH ಕಾವ್ಯ ವೈಫ್ ಆಫ್ ಮಹೇಶ್ ಇವರಿಗೆ ಸರ್ಕಾರಿ ಉದ್ಯೋಗ ಹಾಗೂ ಮನೆ ನೀಡಲು ಕೋರಿ ಹೇಳಿ ಬರೆಸಿದ್ದ ಮಾಜರ್ಗೆ ಒಪ್ಪಿ ಸಹಿ ಮಾಡಿರ್ತೀವಿ ಅಂತಂದ್ಬಿಟ್ಟು ಒಂದು ಲೆಟರ್ನ, ಇದು ಮಾಜರ್ ಪತ್ರ, ಅದ್ರ ಮೇಲೆ RIVA ರಿಪೋರ್ಟ್ ಆಗುತ್ತೆ ಮತ್ತು ಮೇಡಮ್ ಅವ್ರ ರಿಪೋರ್ಟ್ ಆಗುತ್ತೆ. ಇದನ್ನು ಗೌರ್ಮೆಂಟ್ ಕಳಿಸ್ಕೊಡ್ತಾರೆ. ಅದರಲ್ಲಿ ಒಂದು ನಿಚ್ಚನ್ ಮಾಡೋದು ಮಾಸಾಶನ ಅವರು ಕಾಪಿನ ತಗೊಬಂದು ಮೇಡಮ್ ಕೈಲಿ ಕೊಟ್ಟಿದ್ದಾರೆ, ಕಾಪಿನ ಸಮೇತ ಕೊಟ್ಟಿದ್ದಾರೆ. ಮುಂದಿನ ತಿಂಗಳಿಂದಲೇ ಅವ್ರಿಗೆ ಪೆನ್ಷನ್ ಸಮೇತ ಬರ್ತದೆ. ಆಮೇಲೆ ನಾವು ಚಳುವಳಿ ಮಾಡೋಕ್ಕೆ ಸಿದ್ಧ ಇದ್ದೀವಿ. ಆಕೆ ಒಂದು ಏನಾದರೂ ಒಂದು ಕೊಪ್ಪಳ ಹೋಬಳಿಯಲ್ಲಿ ಒಂದು ದುರ್ಘಟನೆ ನಡೆದಿದೆ. ವೈರ್ ಬಿದ್ದುಬಿಟ್ಟು ಅದಕ್ಕೆ ಸಿಗಾಕೊಂಡ್ಬಿಟ್ಟು ಮಹೇಶ್ ಅನ್ನೋರು ಮೃತಪಟ್ಟಿದ್ದಾರೆ. 33 ವರ್ಷ ಮಹೇಶ್ ಅನ್ನೋರು. ಅವರು ಸ್ಥಳಕ್ಕೆ ಭೇಟಿ ನೀಡ್ತೀವಿ. ಸ್ಥಳಕ್ಕೆ ಭೇಟಿ ನೀಡಿದಾಗ ಗೊತ್ತಾಗುತ್ತೆ ಕರೆಂಟ್ ಶಾಕಿಂದನೇ ಅವ್ರು ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವರ ಶ್ರೀಮತಿ ಕಾವ್ಯ ಅನ್ನೋರಿಗೆ ವಿಡೋ ಪೆನ್ಷನ್ನ ತಕ್ಷಣ ನಾವು ಆರ್ಡ್ರ್ ಕಾಪಿ ಕೊಟ್ಟಿದ್ವಿ. ಜೊತೆಯಲ್ಲಿ ಡೆತ್ ಸರ್ಟಿಫಿಕೇಟನ್ನು ಕೊಟ್ಟಿದ್ದೀವಿ. ಈಗ ಅದರ ಪೋಸ್ಟ್ಮಾರ್ಟಮ್ ರಿಪೋರ್ಟ್ಸು ಮತ್ತು FIR ರಿಪೋರ್ಟ್ಸ್ ಎಲ್ಲ ಹಾಕಿಬಿಟ್ಟು ನಮ್ಮ BRA ರಿಪೋರ್ಟ್ ಎಲ್ಲ ಹಾಕಿಬಿಟ್ಟು ನಾವು ಬೆಸ್ಕಾಮ್ ಇಲಾಖೆಗೂ ಕೊಡ್ತಾಯಿದ್ವಿ. ಅವರಿಂದ ಕಾಂಪನ್ಸೇಷನ್ 5 ಲಕ್ಷ ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಿದ್ದಾರೆ. ಹೌದು, ಇದು ನಾವು ಬಂದಾಗ ಇಲ್ಲಿ ಇವರು ಲೈನ್ಮೆನ್ ಅಥವಾ ಸೆಕ್ಷನ್ ಆಫೀಸರ್ ಯಾರೂ ಬಂದಿಲ್ಲ, ಸ್ಪಂದಿಸಿಲ್ಲ ಅಂತ ಅಂತಾರೆ. ಹಾಗಾಗಿ ನಾನು AW ಅವ್ರಿಗೆ ಮಾಡ್ತೀನಿ, ಅವ್ರು ಕೋರ್ಟಲ್ಲಿ ಇರ್ತಾರೆ. ಡೈರೆಕ್ಟ್ EE ಅವ್ರಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮಾಡ್ತೀನಿ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮಾಡಿಬಿಟ್ಟು ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಗುತ್ತೆ, ಹಾಗಾಗಿ ನೀವು ತುರ್ತಾಗಿ ಬನ್ನಿ ಅಂದಿದ ತಕ್ಷಣ ಅವರು ನಮ್ಮ ಮಾತಿಗೆ ಇದನ್ನು ಕೊಟ್ಟು ಬೇಗ ಬಂದಿರ್ತಾರೆ. ಬಂದಿದ ತಕ್ಷಣ ಅವರು ಜನರೆಲ್ಲ, ಸಾರ್ವಜನಿಕರೆಲ್ಲ ಅವ್ರ ವಿರುದ್ಧ ದೂರು ಹೇಳ್ತಾರೆ. ಈ ಥರ ಲೈನ್ಮನ್ ಎಷ್ಟು ಸತಿ ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ, ಮತ್ತು ತುಂಬ ಇಗ್ನೋರೆನ್ಸ್ ತೋರಿಸ್ತಾರೆ. 3-4 ಸತಿ ಅರ್ಜಿ ಕೊಟ್ಟಿದ್ರು ಅವರೇನೂ ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಹಾಗಾಗಿ ಅವರು ಆನ್ ಸ್ಪಾಟಲ್ಲೇ ಅಮಾನತ್ ಮಾಡ್ತಾರೆ. ಮಹೇಶ್ ಅಂತಕ್ಕಂಥ 27 ವರ್ಷದ ಒಬ್ಬ ಯುವಕ ಕ್ಯಾತನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ವೈರು ಕಿತ್ಕೊಂಡು ಬಿದ್ದಿದ್ದರಿಂದ ಲೈವ್ ವೈರ್ ಮೇಲೆ ಅವನು ಸಂಪರ್ಕ ಬಂದ ಮೇಲೆ ಎಲೆಕ್ಟ್ರಿಕ್ಯೂಟ್ ಹಾಕಿ ತೀರ್ಕೊಂಡಿದ್ದಾನೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಮೊದಲನೇದಾಗಿ ಕೋರೋದಕ್ಕೆ ಬಯಸ್ತೇನೆ. ಇಂತಹ ಘಟನೆಗಳು ಅನೇಕ ಸಂದರ್ಭದಲ್ಲಿ ನಮ್ಮ ಕೈ ಮೀರಿ ಹೋಗಿರುತ್ತೆ. ಇಲಾಖೆಯವರು ಇದನ್ನೆಲ್ಲ ಗಮನಿಸಿ ಎಲ್ಲೆಲ್ಲಿ ಈ ರೀತಿ ಮರ ಇರ್ಬೋದು ಅಥವಾ ಯಾವುದೇ ರೀತಿಯ ವಸ್ತುಗಳಿರ್ಬೋದು, ಮನೆ ಮೇಲೆ ಅನೇಕ ಸಂದರ್ಭದಲ್ಲಿ ಲೈನ್ಗಳು ಹೋಗುತ್ತೆ. ಹಿಂದೆನೂ ಕೂಡ ನಮಗೆ ಕೋರಾ ಹೋಬಳಿನಲ್ಲಿ ಒಬ್ಬ ವಿದ್ಯಾರ್ಥಿ ತೀರ್ಕೊಂಡ ಇದೇ ರೀತಿಯಲ್ಲಿ. ಆ ಸಂದರ್ಭದಲ್ಲಿ ನಾವು ಇಲಾಖೆಯವರಿಗೆಲ್ಲ ಸೂಚನೆ ಕೊಟ್ಟು ನೀವು ಎಚ್ಚರಿಕೆಯಿಂದ ಈ ಲೈನ್ಗಳನ್ನು ಮೇಂಟೈನ್ ಮಾಡಬೇಕು ಅಂತೆಲ್ಲ ಸೂಚನೆ ಕೊಟ್ಟಿದ್ದೆ ನಾನು. ಆದರೂ ಕೂಡ ಆಕಸ್ಮಿಕವಾಗಿ ಇದು ಇಂಥ ಘಟನೆ ನಡೆದಿದೆ. ಇವತ್ತು ಭಾಳ ವಿಷಾದದಿಂದ ಇವತ್ತು ನಾನು ಅವರ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಿದ್ದೇನೆ. ಅವರ ಶ್ರೀಮತಿ ಮದುವೆ ಆಗಿ ಬರೀ 8 ತಿಂಗಳಾಗಿದೆ. ಒಬ್ಬ ಯುವಕ ಇವತ್ತು ಆ ಹೆಣ್ಣುಮಗಳು ಕೂಡ ಇಡೀ ತನ್ನ ಜೀವನವನ್ನು ಸಾಗಿಸಬೇಕಾದಂಥವಳು ಇವತ್ತು ಗಂಡನನ್ನು ಕಳ್ಕೊಂಡು ಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದ್ದಾಳೆ. ಅವಳಿಗೆ ಸರ್ಕಾರದ ವತಿಯಿಂದ ಯಾವುದಾದ್ರೂ ರೂಪದಲ್ಲಿ ಸಹಾಯ ಮಾಡೋದಕ್ಕೆ ನಾನು ಕೂಡ ಪ್ರಯತ್ನ ಮಾಡ್ತೇನೆ. ಜೊತೆಗೆ ಇವತ್ತು ಇಂತಹ ಘಟನೆಗಳು ಮರುಕಳಿಸದೆ ಇಲಾಖೆಯವರು ಎಚ್ಚರಿಕೆ ವಹಿಸಬೇಕು ಅಂತೇಳಿ ನಾನು ಅವರಿಗೆ ಸೂಚನೆ ಕೊಡ್ತೇನೆ. ಮತ್ತೊಮ್ಮೆ ಬಹಳ ಇಲಾಖೆಯವರಿಂದ ಭಾಳ ಇಂಥ ನಿರ್ಲಕ್ಷ್ಯಗಳು ಭಾಳ ಆಗ್ತಾ ಇದ್ದಾವೆ ಅಂತ ಜನರ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಅವರಿಗೆ ನಾನು ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಇಂಥ ಘಟನೆಗಳು ಮರುಕಳಿಸ್ದಂಗೆ ನೋಡ್ಕೋಬೇಕು ಅಂಥೇಳಿ ಅವರಿಗೆ ನಾನು ಸೂಚನೆ ಕೊಡ್ತೇನೆ ಮತ್ತು ಸಭೆಯನ್ನು ಮಾಡಿ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತೇನೆ. ನಾನು ಪಾತ್ಕನಹಳ್ಳಿ ರೈತ ಸಂಘದ ಅಧ್ಯಕ್ಷ. ನಮ್ಮ ಪಕ್ಕದ ಹೊಲದವರೆ ಮಹೇಶ್ ಅಂತ ಹೇಳ್ಬಿಟ್ಟು ತುಂಬ ಒಳ್ಳೆ ಹುಡುಗ, ಅನ್ಯಾಯ ಆಗಿದೆ. ದಯವಿಟ್ಟು ಬೆಸ್ಕಾಂ ಕಡೆಯಿಂದ ನಮ್ಗೆ ಏನು ಸಹಾಯ ಬರಬೇಕು ಕೊಡಿಸ್ಬೇಕು. ಇನ್ನೊಂದು ಅವ್ರಿಗೆ ಯಾರು ಇದಿಲ್ಲ, ಅದರಿಂದ ಅವ್ರಿಗೊಂದು ಕೆಲಸ ಕೊಡಿಸ್ಬೇಕಾಗಿ ನಾವು
ಬೇಡ್ಕೊಂತೀವಿ. ನೀವು ನಿಮ್ಮ ಕಡೆಯಿಂದ ಮಾಧ್ಯಮದವರು ದಯವಿಟ್ಟು ಇದನ್ನೊಂದು ಪ್ರೋತ್ಸಾಹ ಮಾಡಿ, ಈ ಬೆಸ್ಕಾಮ್ನವ್ರಿಗೆ ಒಂದು ಸ್ವಲ್ಪ ಇದು ಮಾಡಿ, ನೀವು ಒಂದು ಸ್ವಲ್ಪ ಇದು ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಆ ಕುಟುಂಬಕ್ಕೆ ನಾನು ಕೇಳ್ಕೊತೀನಿ.